ಅಂದರೆ 14ನೇ ತಾರೀಕಿಗೆ ಮಂಚಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ವಹಿಸಿದೆ. ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಈಗಾಗಲೇ 2 ಸುತ್ತಿನ ಮಾತುಕತೆ ಎಲ್ಲರನ್ನು ಕುರಿತು ಮಾಡಿದ್ದಾರೆ. ಬಹುಶಃ 14ನೇ ತಾರೀಕಿಗೆ ಅವತ್ತು ಈ ಕಾರ್ಯಕ್ರಮದ ಧ್ಯೇಯ ಏನುಂಟು ಸಹಕಾರಿ ಸಂಘ ಸಂಸ್ಥೆಗಳಿಗೆ ಇತ್ತೀಚಿನ ಬೆಳವಣಿಗೆಗಳು. ಅವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಆ ದಿವಸದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅವತ್ತಿನ ಕಾರ್ಯಕ್ರಮವನ್ನು ಬಹುಶಃ ನಾವು ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತಾಹದ ಉದ್ಘಾಟನೆಯನ್ನು ನಮ್ಮ ವಿಧಾನಸಭೆಯ ಅಧ್ಯಕ್ಷರು, ಉಳ್ಳಾಲ ಕ್ಷೇತ್ರದ ಶಾಸಕರು ಆದಂಥ ಶ್ರೀ 𝐸𝐷 ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಬಂಟ್ವಾಳ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ರಾಜೇಶ್ ಉಪ್ಪಾಡಿ ಅವರು ವಹಿಸಲಿಕ್ಕಿದ್ದಾರೆ. ಈ ಸಹಕಾರಿ ಸಪ್ತಾಹದ ಒಂದು ಅದ್ದೂರಿ ಜಾಥವನ್ನು ಶ್ರೀ ಬೆಳ್ಳಿಪ್ಪಾಡಿ ರಮನಾಥರಯ್ಯವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ಅದೇ ರೀತಿ ನಮ್ಮ ಇಲ್ಲಿಯ ಏನು ಸ್ಟಾಲ್ಗಳಿವೆ, ಸಹಕಾರಿ ಸಂಘಗಳ ಸ್ಟಾಲ್ಗಳುಂಟು, ಅವತ್ತು ಆ ದಿನ ನಮ್ಮ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅಂತ ರಮೇಶ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ನಮ್ಮ ಈ ಸಹಕಾರಿ ಹಬ್ಬವನ್ನು ಬಹುಶಃ ಇಲ್ಲಿ ಮಂಚಿಯಲ್ಲಿ ಒಂದು 2 ಗ್ರಾಮವನ್ನು ಸೇರಿಸಿಕೊಂಡು ಮಂಚಿ ಸಹಕಾರಿ ಸಂಘದ ಅಧ್ಯಕ್ಷರಾದ ಉಮರ್ ಅವರು, ಆಡಳಿತ ಮಂಡಳಿ ಸದಸ್ಯರು ಎಲ್ಲರನ್ನು ಸೇರಿಸಿಕೊಂಡು ಬಹುಶಃ ಈ ಸಹಕಾರಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಅವರು ಆಚರಿಸಲಿಕ್ಕೆ ಇದ್ದಾರೆ. ಬಹುಶಃ ಈಗಾಗಲೇ 2000 ಮನೆಗಳಿಗೆ ಈ ಸಹಕಾರಿ ಸಪ್ತಾಹದ ಒಂದು ಏನು ಆಮಂತ್ರಣ ಪತ್ರಿಕೆಯನ್ನು ಈಗಾಗಲೇ ತಲುಪಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಜರುಗಿಸಲಿಕ್ಕೆ ಭಾಳಷ್ಟು ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು, ಬೇರೆ ಬೇರೆ ಸೊಸೈಟಿ ಅಧ್ಯಕ್ಷರುಗಳು ಎಲ್ಲ ಬಂದು ಸಹಕಾರ ಕೊಡ್ತೇವೆ ಅಂತ ಹೇಳಿ ಭರವಸೆ ನೀಡಿದ್ದಾರೆ. ಇವತ್ತು ಸಹಕಾರಿ ಕ್ಷೇತ್ರ ಇಷ್ಟು ಬೆಳೆದಿದೆ ಅಂತ ಹೇಳಿದರೆ ಅದರಲ್ಲಿ ಮಾಧ್ಯಮದ ಸಹಕಾರವು ಬಹಳಷ್ಟು ಇದೆ. ಬಹಳಷ್ಟು ಸಹಕಾರವನ್ನು ನೀವು ಕೊಟ್ಟಿದ್ದೀರಿ. ಅದು ದೃಶ್ಯ ಮಾಧ್ಯಮ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ನೀವೆಲ್ಲರೂ ಬಹಳಷ್ಟು ಈ ಸಹಕಾರಿ ಸಪ್ತಾಹಕ್ಕೆ ನೀವು ಪ್ರಚಾರವನ್ನು ಕೊಡಬೇಕು, ಜನರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು. ಈ ಸಹಕಾರಿ ಸಪ್ತಾಹದ ಮೊದಲನೇ ದಿನದ ಉದ್ಘಾಟನೆಯನ್ನು ಅದ್ಧೂರಿಯಾಗಿ ಬಹಳ ವಿಜೃಂಭಣೆಯಿಂದ ಮಾಡುವಂಥ ಕೆಲಸಕ್ಕೆ ನಾವೆಲ್ಲ ಕೈ ಹಾಕಿದ್ದೇವೆ. ನೀವು ಒಳ್ಳೆ ರೀತಿಯ ನಮಗೆ ಇದಕ್ಕೆ ನೀವು ಪ್ರಚಾರವನ್ನು ಕೊಡಬೇಕು ಅಂತ ನಾನು ಮಂಚಿ ವ್ಯವಸಾಯ ಸಹಕಾರಿ ಸಂಘದ ಪರವಾಗಿ, ಜಿಲ್ಲಾ ಸಹಕಾರಿ ಯೂನಿಯನ್ ಪರವಾಗಿ, ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರ ಪರವಾಗಿ, ಎಲ್ಲರ ಪರವಾಗಿ ನಾನು ನಿಮ್ಮ ಹತ್ರ ನಾನು ಮನವಿ ಮಾಡ್ತಾ ಇದ್ದೇನೆ. ಅದೇ ರೀತಿ 2ನೇ ದಿವಸ ನಾವು ಬಿಲಾತ ಬೆಟ್ಟು ವ್ಯವಸಾಯ ಸೇವಾ ಸಹಕಾರಿ ಸಂಘದ ನೇತೃತ್ವದಲ್ಲಿ ನಾವು ಅವತ್ತು ಯುವಕರಿಗೆ, ಕಾಲೇಜಿನ ಯುವಕರಿಗೆ, ಹೊರಬರುವಂಥ ಯುವಕರಿಗೆ ನಾವು ಸಹಕಾರಿ ಕ್ಷೇತ್ರದ ಬಗ್ಗೆ ನಾವು ಅರಿಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಹಾಗೆ 2ನೇ ದಿವಸದ ಕಾರ್ಯಕ್ರಮ ನಾವು ಅಲ್ಲಿ ಮಾಡಲಿಕ್ಕಿದ್ದೇವೆ. 3ನೇ ದಿವಸ 16ನೇ ದಿವಸದ ಕಾರ್ಯಕ್ರಮ ಅದು ಮೂಡುಬಿದ್ರಿ ಸರ್ವಿಸ್ ಬ್ಯಾಂಕಿನ ನೇತೃತ್ವದಲ್ಲಿ ನಾವು ಅಲ್ಲಿ ವಹಿಸಿದ್ದಾರೆ. ಅವರು ಅದ್ದೂರಿಯಾಗಿ ಅವತ್ತು ಮಾಡ್ತಾ ಇದ್ದಾರೆ. ಹಾಗೂ ನಿಮಗೆ ಗೊತ್ತಿದ್ದ ಹಾಗೆ ಈ ಸಲ ನಮಗೆ ರಾಜ್ಯ ಮಟ್ಟದಲ್ಲಿ ನಡೆಯುವಂಥ ಸಹಕಾರಿ ಸಪ್ತಾಹದ ಒಂದು ಕಾರ್ಯಕ್ರಮದಲ್ಲಿ ಸಹಕಾರಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಜಣ್ಣ ಅವರು ಮಂಗಳೂರಲ್ಲಿ ವಹಿಸಬೇಕು, ಮಂಗಳೂರಲ್ಲಿ ಆಯೋಜನೆ ಮಾಡಬೇಕು ಅಂತ ಹೇಳುವ ಒಂದು ಆತಿಥ್ಯವನ್ನು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ವಹಿಸಿಕೊಟ್ಟ ಕಾರಣ 18ನೇ ತಾರೀಕಿಗೆ, ನವೆಂಬರ್ 18ನೇ ತಾರೀಕಿಗೆ ಮಂಗಳೂರಲ್ಲಿ ರಾಜ್ಯ ಮಟ್ಟದ
ರಾಜ್ಯ ಮಟ್ಟದ ಸಹಕಾರಿ ಸಪ್ತಾಹ ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ನಿನ್ನೆ ಅದರ ಬಗ್ಗೆ ಪತ್ರಿಕಾಗೋಷ್ಠಿ ನಡೆದಿದೆ, ಅದು ನಡೀಲಿಕ್ಕಿದೆ. 19ಕ್ಕೆ ನಮಗೆ 17ಕ್ಕೆ ನಮಗೆ ಪಾಣಾಜೆಯಲ್ಲಿ ನಡೀಲಿಕ್ಕಿದೆ, 19ಕ್ಕೆ ನೆಲ್ಲೂರು ಕೆಂಪರಾಜೆ ಸುಳ್ಯದಲ್ಲಿ ನಡೀಲಿಕ್ಕಿದೆ, 20ಕ್ಕೆ ಮುಂಡಾಜೆಯಲ್ಲಿ ಬೆಳ್ತಂಗಡಿ ನಡೀಲಿಕ್ಕಿದೆ ಸಮಾರೋಪ ಸಮಾರಂಭ. ಸೊ 7 ದಿವಸದ ಒಂದು ನಮ್ಮ ಸಹಕಾರಿ ಹಬ್ಬ. ಅದರಲ್ಲೆಲ್ಲ ಸಹಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಇವತ್ತು ನಾವು ಏನು ಸೇರಿದ್ದೇವೆ ಅಂತ ಹೇಳಿದ್ರೆ, ಮೊದಲನೇ ದಿವಸ ಮಂಚಿಯಲ್ಲಿ ನೇತೃತ್ವದಲ್ಲಿ ನಡೆಯುವಂಥ ಒಂದು ಸಹಕಾರಿ ಹಬ್ಬ. ಬಹಳ ಅತ್ಯಂತ ಸಂತೋಷದಿಂದ ನಾನು ಹೇಳ್ತಾ ಇದ್ದೇನೆ, ಒಳ್ಳೆ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ ಅಧ್ಯಕ್ಷರು. ಎಲ್ಲರನ್ನು ಕರೆದು ಅಂದರೆ ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ಎಲ್ಲರಿಗೂ ಸಹಕಾರ ನೀಡುವಂಥ ಒಂದು ವ್ಯವಸ್ಥೆ. ಅಂತ ಒಂದು ವ್ಯವಸ್ಥೆಯಲ್ಲಿ ಅಧ್ಯಕ್ಷರು ನಿನ್ನೆ ಮಂಗಳೂರಿಗೆ ಬಂದು ಎಲ್ಲರನ್ನು ಕರೆದು ಎಲ್ಲರೂ ಭಾಗವಹಿಸುವಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ. ಎಲ್ಲರೂ ಅವರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ನಿಮ್ಮದು ಸಹಕಾರ ಬೇಕು, ಹೆಚ್ಚಿನ ಪ್ರಚಾರ ಬೇಕು ಅಂತ ನಿಮ್ಮ ಮುಖಾಂತರ ಆ ದಿವಸ ದೀಪಾವಳಿ ಅಲ್ಲ, ಈಗ ವಿಷಯ ಉಂಟು. ಆದ್ರೆ ಏನಾಗಿದೆ ಅಂತ ಹೇಳಿ ನಮಗೂ ಸಹಿತ ಎಲ್ಲರಿಗೂ ರಜೆ ಇರೋದು. ಹೌದು, ವರ್ಷದಲ್ಲಿ 4 ರಜೆ ಇರೋದು. ಸರ್, ಇದು ಇಡೀ ನಮ್ಮ ಒಂದು ರಾಜ್ಯ ಅಲ್ಲ ಅಥವಾ ಜಿಲ್ಲೆ ಅಲ್ಲ, ಇಡೀ ಭಾರತ ದೇಶದಲ್ಲೇ ನವೆಂಬರ್ 14ರಿಂದ 20ರವರೆಗೆ 7 ದಿನಗಳವರೆಗೆ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ದೀಪಾವಳಿ ಹಬ್ಬದ ಜೊತೆ ಕೂಡ ಇದು ನಮ್ಮ ಸಹಕಾರ ಕ್ಷೇತ್ರದ ಹಬ್ಬ ಅಂತಂದ್ರೆ 2 ಹಬ್ಬವನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ, ಪತ್ರಿಕೆ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಸಹಕಾರ ಬಹಳ ಪ್ರಮುಖವಾಗಿರ್ತಕ್ಕಂಥ. ಅದರ ಒಟ್ಟಿಗೆ ನವೆಂಬರ್ 30ರಂದು ಜಿಲ್ಲಾ ಮಟ್ಟದ ಸಹಕಾರಿಗಳಿಗೆ ನಾವು ಪುತ್ತೂರಲ್ಲಿ ಕ್ರೀಡಾಕೂಟವನ್ನು ಕೊಂಬೆಟ್ಟು ಮೈದಾನಲ್ಲಿ ಆಯೋಜನೆ ಮಾಡಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಸಹಕಾರಿಗಳು ಅಲ್ಲಿ ಬಂದು ಆ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತ ಒಂದು ಕೇಳಿಕೊಡ್ತಾ ಇದ್ದೇವೆ. ಜಾಗ ಎಷ್ಟು ಜನ ಇಲ್ಲಿ ಸೇರುವ ಕೆಪಾಸಿಟಿ? 2,500 ಜನ. ಸರ್, 2 ನೋಡುದು ಜಾಗ ಹೇಳಿದ್ರೆ ಇಲ್ಲಿಂದ ಧ್ವಜಾರೋಹಣ ಮಾಡಿ ಇಲ್ಲಿ ಆವರಣದಲ್ಲಿ ಧ್ವಜಾರೋಹಣ ಮಾಡಿ ಸಹಕಾರಿ ಸಪ್ತಾಹ ಸಹಕಾರಿ ಮೆರವಣಿಗೆ ಇಲ್ಲಿಂದಲೇ ಸ್ಟಾರ್ಟ್ ಆಗ್ತದೆ. ಇಲ್ಲಿಂದ ಸಹಕಾರಿ ಪೇಟೆಗೆ ಹೋಗಿ ಅಲ್ಲಿ ಗ್ರೌಂಡ್ ಅಲ್ಲಿ ವೇದಿಕೆ ನಿರ್ಮಾಣ ಮಾಡಿ ಅಲ್ಲಿ ಸಹಕಾರಿ ಸಪ್ತಾಹ ಕಾರ್ಯಕ್ರಮ ಮಾಡೋದು ಮೈದಾನ. ಹೌದು, ಅಲ್ಲಿ ಚೆಂಡೆವಾದಿಯಿಂದ ಮೆರವಣಿಗೆ ಇಲ್ಲಿಂದ ಹೋಗ್ತದೆ, ಹೋಗಿ ಅಲ್ಲಿ ಕಾರ್ಯಕ್ರಮ. ಸ್ವಸಹಾಯ ಗುಂಪಿನ ಮಹಿಳಾ ಅದೊಂದು ಡ್ರೆಸ್ಸಲ್ಲಿ ಅವರು ಚಂದ ಕಾರ್ಯಕ್ರಮ ಮಾಡಿ ಕೊಡ್ತಾರೆ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.